ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಬೈಲೂರಿನಲ್ಲಿ ತುಳುನಾಡಿನ ಸೃಷ್ಟಿಕರ್ತ ಪರಶುರಾಮನಿಗೆ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣಗೊಳಿಸಿ ಕಾರ್ಕಳವನ್ನು ಪ್ರವಾಸೋದ್ಯಮ ಸ್ಥಳವಾಗಿ ಅಭಿವೃದ್ಧಿಗೊಳಿಸಿದ್ದೇವೆ ಎಂದು ಹೇಳ್ತಿದ್ದ ಶಾಸಕರ ಸಾಧನೆಗೆ ಪೂರಕವಾದ ದಾಖಲೆಗಳೇ ಇಲ್ಲದೆ ಸಾರ್ವಜನಿಕರ ಆಕ್ಷೇಪಗಳಿಗೆ ಕಾರಣವಾಗುತ್ತಿರುವ ಸತ್ಯಾಸತ್ಯತೆಗಳು ಬೆಳಕಿಗೆ ಬಂದಿದೆ. ಯರ್ಲಪಾಡಿಯ ಉಮ್ಮೇಕಲ್ ಬೆಟ್ಟದಲ್ಲಿ ಪರಶುರಾಮನ ಪಾರ್ಕ್ ನಿರ್ಮಾಣಗೊಂಡಿರುವ ಜಮೀನು ಗೋಮಾಳ ಜಮೀನು ಆದ ಕಾರಣ ಮಂಜೂರಾತಿ ಪ್ರಸ್ತಾವನೆಯನ್ನು ತಿರಸ್ಕರಿಸಿ ಬಿಜೆಪಿ ಸರ್ಕಾರವೇ ಆದೇಶ ಹೊರಡಿಸಿದೆ. ಹಾಗಾದರೆ ಪರಶುರಾಮ್ ಥೀಮ್ ಪಾರ್ಕ್ ಕಾನೂನು ಬಾಹಿರವಾಗಿ ನಿರ್ಮಾಣಗೊಂಡಿದೆ. ಮುಂದೆ ಅದರ ನಿರ್ವಹಣೆಯ ಜವಾಬ್ದಾರಿ ಯಾರ ಹೊಣೆ ಎಂದು ಪುರಸಭಾ ಸದಸ್ಯ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಶಿಬುದರಾವ್ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಅಜಿತ್ ಹೆಗಡೆ, ಕಾರ್ಯದರ್ಶಿ ವಿವೇಕಾನಂದ ಶೆಣೈ ಉಪಸ್ಥಿತರಿದ್ದರು. ಮನೆ ಕಟ್ಟಿಕೊಂಡಿದ್ರೆ ಅಥವಾ ಡಿಮಿಡ್ ಫಾರೆಸ್ಟ್ ನಲ್ಲಿ ಯಾರಾದ್ರೂ ಸಣ್ಣ ಮನೆ ಕಟ್ಟಿಕೊಂಡು ಅರ್ಜಿ ಕೊಡ್ತಿದ್ರೆ ಇವರು ತೆರವು ಮಾಡ್ತಾರೆ. ಇಲ್ಲಿ ಇಷ್ಟು ದೊಡ್ಡ ಪಾರ್ಕ್ ನಿರ್ಮಾಣ ಕಾನೂನು ಬಾಹಿರವಾಗಿ ಹೀಗೆ ಆಯಿತು ಅನ್ನುವಂಥದ್ದು ಒಂದು ಪ್ರಶ್ನೆ. ಇದರ ಜೊತೆಗೆ ಹಲವಾರು ಪ್ರಶ್ನೆಗಳನ್ನು ನಾನು ಕೂಡ ಈ ಸಂದರ್ಭದಲ್ಲಿ ಹಾಕಿದ್ದೇನೆ. ಇಲ್ಲಿ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಪರಶುರಾಮ ಪಾರ್ಕ್ ನಿರ್ಮಾಣಕ್ಕಾಗಲಿ ಪರಶುರಾಮನಿಗಾಗಲಿ ನಾವು ವಿರೋಧ ಇಲ್ಲ ಮತ್ತು ನಮ್ಮ ಆಕ್ಷೇಪ ಇಲ್ಲ. ನಮ್ಮ ಪ್ರಶ್ನೆ ಮಾತ್ರ, ಪಾರ್ಕಿಗೆ ಜಮೀನೇ ಮಂಜೂರಾಗದೇ ಇರುವಾಗ ಸರ್ಕಾರದಿಂದ ಅನುದಾನ ಹೇಗೆ ಬಿಡುಗಡೆ ಸಾಧ್ಯ ಆಯಿತು? ಜಮೀನೇ ಮಂಜೂರಾಗದೇ ಇರುವಾಗ ಕಾರ್ಯಾದೇಶ ಹೇಗೆ ಕೊಡಲಿಕ್ಕೆ ಸಾಧ್ಯ ಆಯಿತು? ಒಂದು ವೇಳೆ ಕಾರ್ಯಾದೇಶವೇ ಕೊಡಲಿಲ್ಲ ಅಂತಾದರೆ ನಿರ್ಮಿತಿ ಕೇಂದ್ರದವರು ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಹಾಗಾದ್ರೆ ಇದೆಲ್ಲವೂ ಕಾನೂನು ಬಾಹಿರ ಆಗಿದೆ ಅಲ್ಲವೇ? ಇದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಗೋಮಾಳ ಜಮೀನಿನಲ್ಲಿದೆ ಪರಶುರಾಮ ಥೀಮ್ ಪಾರ್ಕ್, ಅರಣ್ಯ ಇಲಾಖೆ ಗೋಮಾಳ ಜಮೀನಿನಲ್ಲಿದೆ. ಅರಣ್ಯ ಇಲಾಖೆಯವರು ಜಿಲ್ಲಾಧಿಕಾರಿಯವರಿಗೆ, ರಾಜ್ಯ ಕಾರ್ಯದರ್ಶಿಯವರಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಗೋಮಾಳ ಜಮೀನಿನಲ್ಲಿ ಸಾಗುವಳಿ ಮಾಡುವುದಾಗಲಿ ಇತರ ಏನೇ ಚಟುವಟಿಕೆ ಮಾಡಿದ್ರು ನೋಟಿಸ್ ನೀಡದೆ ತೆರವುಗೊಳಿಸಲಾಗುವುದು. ಯಾಕೆಂದರೆ ಅರಣ್ಯ ಇಲಾಖೆಯವರು ಮೊದಲಿಂದಲೂ ಈ ಪ್ರಸ್ತಾವನೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಬಂದಿದ್ರು. ಆದ್ದರಿಂದ ಅನಿವಾರ್ಯವಾಗಿ ಸರ್ಕಾರ ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಅದರಿಂದ ಇಂದಿನ ಬಿಜೆಪಿ ಸರ್ಕಾರವೇ ಪರಶುರಾಮ ಥೀಮ್ ಪಾರ್ಕಿಗೆ ಭೂಮಿಯನ್ನು ಕೊಡಲಿಲ್ಲ ಅನ್ನುವಂಥ ಸತ್ಯಾಸತ್ಯತೆ ದಾಖಲೆಗಳಿಂದ ಬಹಿರಂಗ ಆಗ್ತದೆ. ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣಕ್ಕೆ ಜಮೀನೇ ಮಂಜೂರಾಗಲಿಲ್ಲ. ಬಿಜೆಪಿ ಸರ್ಕಾರವೇ ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಿ ಆದೇಶವನ್ನೇ ಹೊರಡಿಸಿದೆ. ಹಾಗಿರುವಾಗ ಜಮೀನೇ ಮಂಜೂರಾಗದೇ ಇರುವಾಗ ಗೋಮಾಳ ಜಮೀನಿನಲ್ಲಿ ನಿರ್ಮಾಣಗೊಂಡಿರುವ ಆ ಪಾರ್ಕ್ ಅದು ಅಧಿಕೃತವೇ ಅನ್ನುವಂಥ ಒಂದು ಪ್ರಶ್ನೆ. ಮತ್ತು ಒಂದು ವೇಳೆ ಅದು ಅಧಿಕೃತ ಅಲ್ಲ ಅಂತಾದರೆ, ಕಾನೂನು ಬಾಹಿರ ಅಂತಾದರೆ, ಮುಂದೆ ಅದನ್ನು ನಿರ್ವಹಣೆಯ ಜವಾಬ್ದಾರಿ ಯಾರದ್ದು ಅನ್ನುವಂಥ ಪ್ರಶ್ನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾಡುವಂಥದ್ದು. ನವೆಂಬರ್ 2019 ಯರ್ಲಪಾಡಿ ಗ್ರಾಮ ಪಂಚಾಯತ್ ಒಂದು ನಿರ್ಣಯ ಮಾಡಿ ತಹಶೀಲ್ದಾರಿಗೆ ಕಳಿಸ್ತದೆ. ಸರ್ವೆ ನಂಬರ್ 329/1 1 58 ಜಾಗವನ್ನು ಪರಶುರಾಮ ಥೀಮ್ ಪಾರ್ಕಿಗೆ ಕಾದಿರಿಸಬೇಕು ಅಂತ ತಹಶೀಲ್ದಾರಿಗೆ ಪ್ರಸ್ತಾವನೆ ಕಳಿಸ್ತೇನೆ. ಆ ನಂತರ ನಿರಂತರ ಪ್ರೊಸೆಸ್ ಆಗಿ